ಬೇಡಿಕೆಯಂತೆ ಕೊಂಕಣ ರೈಲ್ವೆ ಭಾರತೀಯ ರೈಲ್ವೆಯೊಂದಿಗೆ ವಿಲೀನವಾಗುವ ಬಗ್ಗೆ ವಿಧಾನಸಭೆಯಲ್ಲಿ ಪ್ರಸ್ತಾಪಗಳಾಗಿದ್ದು, ಇದಕ್ಕೆ ಕರ್ನಾಟಕ ಸರ್ಕಾರ ಭಾಗಶಃ ಒಪ್ಪಿಗೆ ಕೊಟ್ಟಿದೆ. ಕೊಂಕಣ ರೈಲ್ವೆ ಭಾರತೀಯ ರೈಲ್ವೆಯೊಂದಿಗೆ ವಿಲೀನವಾದಲ್ಲಿ ಪರಿಪೂರ್ಣ ಅಭಿವೃದ್ಧಿಗೆ ಅನುಕೂಲವಾಗುತ್ತದೆ ಎಂದು ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ವಿಶ್ವಾಸ ವ್ಯಕ್ತಪಡಿಸಿದರು. ಕುಂದಾಪುರದ ಮೂಡ್ಲಕಟ್ಟೆ ರೈಲ್ವೆ ನಿಲ್ದಾಣದಲ್ಲಿ ಮೊದಲ ಬಾರಿಗೆ ನಿಲುಗಡೆಗೊಂಡ ತಿರುವನಂತಪುರಂ ನಿಜಾಮುದ್ದೀನ್ ಎಕ್ಸ್‌ಪ್ರೆಸ್ ಮತ್ತು ಎರ್ನಾಕುಲಂ ನಿಜಾಮುದ್ದೀನ್ ಎಕ್ಸ್‌ಪ್ರೆಸ್ ರೈಲುಗಳನ್ನು ಸ್ವಾಗತಿಸಿದ ಬಳಿಕ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಮತ್ತು ಪರಿಸರದ ರೈಲ್ವೆ ಪ್ರಯಾಣಿಕರಿಗೆ ಇದೊಂದು ಮಹತ್ವದ ಕ್ಷಣ ಅಂತ ನಾನು ಭಾವಿಸ್ತೇವೆ. ಯಾಕಂದರೆ ಅನೇಕ ಸಾರಿ ಕೊಲ್ಲೂರಿಗೆ ಬರಬೇಕಾದ್ರೆ ಉಡುಪಿಗೆ ಬಂದು ಅಲ್ಲಿಂದ ಬರಬೇಕಾಗಿತ್ತು. ಇನ್ನು ಕೊಲ್ಲೂರು ಸ್ವಲ್ಪ ನಿಜಾಮುದ್ದೀನ್ ಎಕ್ಸ್‌ಪ್ರೆಸ್ ನಿಲ್ಲೋದ್ರಿಂದ ಕೊಲ್ಲೂರು ಸ್ವಲ್ಪ ಹತ್ತಿರ ಆಗುತ್ತೆ. ಇನ್ನುಳಿದಂತೆ ಈ ನಿಜಾಮುದ್ದೀನ್ ಎಕ್ಸ್‌ಪ್ರೆಸ್ಸು ಕುಂದಾಪುರದ ನಿಲ್ಲಬೇಕು ಅನ್ನುವಂಥ ಬೇಡಿಕೆಗೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ರಾಜ್ಯ ರೈಲ್ವೆ ಸಚಿವರಾಗಿರುವಂಥ ಸೋಮಣ್ಣ ಮತ್ತು ಕೇಂದ್ರ ರೈಲ್ವೆ ಸಚಿವರಾದ ಅಶ್ವಿನಿ ವೈಷ್ಣವ್ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಮುಂದುವರಿದು ಈ ಎಲ್ಲ ರೈಲುಗಳ ಒಂದು ಒಳ್ಳೆಯ ಅವಕಾಶಗಳಾಗಬೇಕಾದ್ರೆ ಈ ಕೊಂಕಣ ರೈಲ್ವೆ ಅನ್ನೋದು ಭಾರತೀಯ ರೈಲ್ವೆಯಲ್ಲಿ ವಿಲೀನ ಆಗಬೇಕು ಅನ್ನುವಂಥದ್ದು ಭಾಳ ದಿವಸಗಳ ಬೇಡಿಕೆ ಆಗಿತ್ತು. ನಮ್ಮ ಕಿರಣ್ ಕುಮಾರ್ ಅವರು ಮತ್ತು ನಮ್ಮ ಉಡುಪಿ ಜಿಲ್ಲೆಯ ಮಂಗಳೂರು ಜಿಲ್ಲೆಯ ಎಲ್ಲ ಶಾಸಕರು ಒಟ್ಟಾಗಿ, ಕುಂದಾಪುರ ಶಾಸಕರಾದ ಕಿರಣ್ ಕುಮಾರ್ ಅವರು ಮತ್ತು ಎಲ್ಲ ಶಾಸಕರು ಒಟ್ಟಾಗಿ ಈ ಕೊಂಕಣ ರೈಲ್ವೆನ ಭಾರತೀಯ ರೈಲ್ವೆಯಲ್ಲಿ ವಿಲೀನ ಮಾಡಿ ಇದರಿಂದಾಗಿ ಮಹತ್ವದ ಅಭಿವೃದ್ಧಿ ಆಗಲಿಕ್ಕೆ, ಜೋಡಿ ಹಳಿಗಳಾಗಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದರು. ಅದಕ್ಕೆ ಪೂರಕವಾಗಿ ಕರ್ನಾಟಕ ಸರ್ಕಾರ ಭಾಗಶಃ ತಾನು ಒಪ್ಪಿಗೆಯನ್ನು ಕೊಟ್ಟಿದೆ. ಬಹುಶಃ ನಾನು ಸೋಮವಾರ ಮಂಗಳವಾರ ನಾನು ಮತ್ತು ಶಾಸಕರೆಲ್ಲರೂ ಒಟ್ಟಾಗಿ ಎಂ ಬಿ ಪಾಟೀಲರನ್ನು ಮುಖ್ಯಮಂತ್ರಿಗಳನ್ನು ಭೇಟಿಯಾಗುವಂಥ ಒಂದು ಅವಕಾಶ ಇದ್ದರೆ ಅದನ್ನು ಕೂಡ ಮಾಡ್ತೇವೆ. ಕೊಂಕಣ ರೈಲ್ವೆ ಭಾರತೀಯ ರೈಲ್ವೆಯಲ್ಲಿ ವಿಲೀನ ಆದರೆ ಪರಿಪೂರ್ಣ ಅಭಿವೃದ್ಧಿಗೆ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಭಾವನೆ. ಇನ್ನೂ ಮುಂದುವರಿದು ಒಂದೇ ಭಾರತ್ ರೈಲು ಮಂಗಳೂರಿಂದ ಗೋವಾಕ್ಕೆ ಹೋಗ್ತಾ ಇದೆ, ಮಡ್ಗಾವಿಗೆ ಹೋಗ್ತಾ ಇದೆ. ಅದು ಸಿಟ್ಟಿಂಗ್ ವ್ಯವಸ್ಥೆ. ಅದನ್ನು ಪ್ರಯಾಣಿಕರ ಕೊರತೆಯಿಂದಾಗಿ ಅದು ನಿಲುಗಡೆ ಆಗಬೇಕು ಅನ್ನುವಂಥ ಪ್ರಸ್ತಾಪ ಬಂದಾಗ ಮೊನ್ನೆ ನಾನು ಮತ್ತು ನಮ್ಮ ಹಿತೈಷಿಗಳೆಲ್ಲ ಒಟ್ಟೋಗಿ ಅಶ್ವಿನಿ ವೈಷ್ಣವರು ಮತ್ತು ಸೋಮಣ್ಣ ಅವರಿಗೆ ಮತ್ತೆ ಮನವಿ ಕೊಟ್ಟು ಯಾವುದೇ ಕಾರಣಕ್ಕೆ ಒಂದೇ ಭಾರತ್ ಗೋವಾ ಮತ್ತು ಮಂಗಳೂರನ್ನ ನಿಲ್ಲಿಸಬಾರ್ದು, ಬದಲಾಗಿ ಇದನ್ನು ಮುಂಬೈಗೆ ವಿಸ್ತರಿಸಬೇಕು ಅಂತ ವಿನಂತಿ ಮಾಡಿದೆವು. ಈಗಿರೋ ಸ್ಥಿತಿಯಲ್ಲಿ ಮುಂಬೈನಿಗೆ ವಿಸ್ತರಿಸಿ ಮುಂದೆ ಹೊಸದಾಗಿ ನಮ್ಮದು ಸ್ಲೀಪಿಂಗ್ ವ್ಯವಸ್ಥೆ ಬಂದ ತಕ್ಷಣ ಒಂದೇ ಭಾರತ್ ಅದನ್ನು ಕೂಡ ಓಡಿಸೋದ್ರ ಮೂಲಕ ಭಾಳ ದೊಡ್ಡ ಕೊಡುಗೆಯನ್ನು ಈ ಕರಾವಳಿ ಜಿಲ್ಲೆಗೆ ಮುಂಬೈ ಬೆಸುವಂಥ ಅವಕಾಶ ಮಾಡಿಕೊಡಬೇಕು ಅಂತ ವಿನಂತಿ ಮಾಡಿದೆವು. ಅದಲ್ಲದೆ ಮಂಗಳೂರನ್ನು ರೈಲ್ವೆ ವೃತ್ತವಾಗಿ ಪರಿಗಣಿಸಬೇಕು ಅನ್ನೋದು ನಮ್ಮ ಭಾಳ ದಿವಸಗಳ ಬೇಡಿಕೆ. ಎಲ್ಲ ಬೇಡಿಕೆಗೆ ಸರ್ಕಾರ ಸಕಾರಾತ್ಮಕವಾದ ಸ್ಪಂದನೆಯನ್ನು ಕೊಟ್ಟಿದೆ. ಪ್ರಥಮ ಹಂತವಾಗಿ ಇವತ್ತು ನಿಜಾಮುದ್ದೀನ್ ಎಕ್ಸ್‌ಪ್ರೆಸ್ ಕುಂದಾಪುರದ ನಿಲುಗಡೆ ಆಗಿದ್ದು ನಮಗೆ ತುಂಬ ಸಂತೋಷ ಆಗಿದೆ. ಶಾಸಕ ಕಿರಣ್ ಕುಮಾರ್ ಕೋಡ್ಗಿ ಮಾತನಾಡಿ, ಜಿಲ್ಲಾ ಕೇಂದ್ರದಲ್ಲಿ ಮಾತ್ರ ನಿಲುಗಡೆಗೆ ಅವಕಾಶವಿದ್ದ ನಿಜಾಮುದ್ದೀನ್ ಎಕ್ಸ್‌ಪ್ರೆಸ್ ರೈಲು ಸಂಸದರ ವಿಶೇಷ ಪ್ರಯತ್ನದಿಂದಾಗಿ ಕುಂದಾಪುರದಲ್ಲಿ ನಿಲುಗಡೆಗೆ ಅನುಮತಿ ದೊರೆತಿರುವುದು ಸಂತಸದ ಸಂಗತಿ ಎಂದರು. ಇವತ್ತು ಹಜರತ್ ನಿಜಾಮುದ್ದೀನ್ ಎಕ್ಸ್‌ಪ್ರೆಸ್ಸು ಉಡುಪಿಯಲ್ಲಿ ಈ ತನಕ ಉಡುಪಿಯಲ್ಲಿ ಮಾತ್ರ ನಿಲುಗಡೆ ಇತ್ತು. ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಮಾತ್ರ ನಿಲುಗಡೆಗೆ ಅವಕಾಶ ಕೊಟ್ಟಿದ್ದರು. ಆದರೆ ಇವತ್ತಿನ ದಿನ ನಮ್ಮ ಸಂಸದರ ಪ್ರಯತ್ನದಿಂದ ಇವತ್ತು ಕುಂದಾಪುರದಲ್ಲಿ ನಿಲುಗಡೆ ಆಗಿದೆ. ನಿಜವಾಗಿ ಕುಂದಾಪುರದ ಈ ಭಾಗದ ಎಲ್ಲ ಯಾತ್ರಿಕರಿಗೆ ಡೆಲ್ಲಿಗೆ ಪ್ರಯಾಣಿಸಲು ಅಥವಾ ಬೇರೆ ಬೇರೆ ಭಾಗ ಪ್ರಯಾಣಿಸಲು ತುಂಬ ಅನುಕೂಲ ಆಗಿದೆ ಅಂತ ನಾನು ಎಣಿಸ್ತೇನೆ. ನಮ್ಮ ಸಂಸದರಿಗೆ ಎಲ್ಲ ಕುಂದಾಪುರ ಜನತೆಯ ಪರವಾಗಿ ಧನ್ಯವಾದವನ್ನು ಹೇಳ್ತೇನೆ. ಅದರೊಟ್ಟಿಗೆ ಈಗಾಗಲೇ ಕೊಂಕಣ್ ರೈಲ್ವೆಯು ಭಾರತೀಯ ರೈಲ್ವೆಯೊಂದಿಗೆ ಒಂದು ವಿಲೀನಗೊಳಿಸುವ ಪ್ರಕ್ರಿಯೆ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾ ಸರ್ಕಾರದ ಮುಂದಿದೆ. ಈ ಬಗ್ಗೆ ಕರ್ನಾಟಕ ಸರ್ಕಾರವನ್ನು ವಿಧಾನಮಂಡಲದಲ್ಲಿ ಈಗಾಗಲೇ ನಾವು ಒತ್ತಾಯವನ್ನು ಮಾಡಿದ್ದೇವೆ. ತಾವು ತಮ್ಮ ಪಾಲನ್ನು ಭಾರತೀಯ ರೈಲ್ವೆಗೆ ಹಸ್ತಾಂತರಿಸಬೇಕು. ಕುಂದಾಪುರ ರೈಲ್ವೆ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷ ಗಣೇಶ್ ಪುತ್ರನ್ ಮಾತನಾಡಿ, ಈಗಾಗಲೇ ಹೋರಾಟದ ಮೂಲಕ ಹಲವಾರು ರೈಲುಗಳ ನಿಲುಗಡೆಯನ್ನು ಪಡೆಯಲು ಸಾಧ್ಯವಾಗಿದೆ. ಸಂಸದ ಕೋಟ ಶ್ರೀನಿವಾಸ ಪೂಜಾರಿ ಅವರು ಸಂಸದರಾಗಿ ಮೊದಲ ಬಾರಿಗೆ ಕುಂದಾಪುರ ರೈಲ್ವೆ ನಿಲ್ದಾಣಕ್ಕೆ ಬಂದಾಗ ಅವರಲ್ಲಿ ಮನವಿ ಮಾಡಿಕೊಂಡಿದ್ದೆವು. ನಮ್ಮ ಮನವಿಗೆ ಸ್ಪಂದಿಸಿದ ಸಂಸದರು ಕೇಂದ್ರ ಸಚಿವರನ್ನು ಭೇಟಿಯಾಗಿ ಚರ್ಚಿಸಿದ್ದು,
ಇದೀಗ ರೈಲು ನಿಲುಗಡೆಗೆ ಅವಕಾಶ ಸಿಕ್ಕಿದೆ ಎಂದರು. ಪ್ರಯಾಣಿಕರ ಹಿತರಕ್ಷಣಾ ಸಮಿತಿಗೆ ಹಾಗೂ ಕುಂದಾಪುರದವರಿಗೆ ಇವತ್ತು ಬಹಳ ಮಹತ್ವದ ದಿನ. ಯಾಕಂತ ಹೇಳಿದ್ರೆ ನಾವು ಕುಂದಾಪುರ ರೈಲು ಪ್ರಯಾಣಿಕರ ಹಿತರಕ್ಷಣಾ ಸಮಿತಿ ಸುಮಾರು ಹಲವಾರು ವರ್ಷಗಳಿಂದ ಹಲವಾರು ಟ್ರೈನ್ಗಳ ಬಗ್ಗೆ ಹೋರಾಟ ಮಾಡಿ ನಿಲುಗಡೆಯನ್ನು ಪಡೆಯುವಲ್ಲಿ ಯಶಸ್ವಿಯಾಗಿದ್ದೆವು. ಇದರಲ್ಲಿ ಕೂಡ ಯಾವುದು ನಿಜಾಮುದ್ದೀನ್ ಹಜರತ್ ನಿಜಾಮುದ್ದೀನ್ ಟ್ರೈನು ಬಹಳ ಇಂಪಾರ್ಟೆಂಟ್ ಟ್ರೈನ್. ಮುಂಬೈ ಮತ್ತು ಡೆಲ್ಲಿ ಹೋಗಲಿಕ್ಕೆ ಅಥವಾ ಎರ್ನಾಕುಲಂ ತಿರುವನಂತಪುರ ಹೋಗಲಿಕ್ಕೆ ಬಹಳ ಇಂಪಾರ್ಟೆಂಟ್, ಬಹಳ ಬೇಡಿಕೆ ಟ್ರೈನ್ ಆಗಿದೆ, ಬಹಳ ಸೂಪರ್ ಫಾಸ್ಟ್ ಟ್ರೈನ್. ಇದನ್ನು ನಾವು ಹಲವಾರು ವರ್ಷಗಳಿಂದ ಪ್ರಯತ್ನ ಮಾಡಿದರೂ ಕೂಡ ನಮಗೆ ಅದರಲ್ಲಿ ಫಲ ಕಾಣಲಿಕ್ಕೆ ಆಗಿಲ್ಲ. ಆಗ ಇತ್ತೀಚೆಗೆ ನಮ್ಮ 1 ವರ್ಷವೂ ಕೂಡ ಆಗಿಲ್ಲ, ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಅವರು MP ಆಗಿ ಕುಂದಾಪುರ ಸ್ಟೇಷನ್ಗೆ ಬಂದಾಗ ನಾವು ಪ್ರಥಮವಾಗಿ ಬೇಡಿಕೆ ಕೊಟ್ಟಿದ್ದು ಒಂದು ಹಜರತ್ ನಿಜಾಮುದ್ದೀನ್ ಸ್ಟಾಪೇಜು, ಇನ್ನೊಂದು ರೈಲ್ವೆ ಮರ್ಜರ್ ವಿಷಯದಲ್ಲಿ ಕೊಂಕಣ ರೈಲ್ವೆಯನ್ನು ಭಾರತೀಯ ರೈಲ್ವೆಯೊಂದಿಗೆ ವಿಲೀನಗೊಳಿಸುವ ಬಗ್ಗೆ ಬಹಳ ಬಲವಾದ ಬೇಡಿಕೆಯನ್ನು ಕೊಟ್ಟಿತ್ತು. ಇದನ್ನು ಗಂಭೀರವಾಗಿ ಪರಿಗಣಿಸಿದಂಥ ಸಂಸದರು ಬೇರೆ ಬೇರೆ ಎಲ್ಲ ಸ್ಟಾಪೇಜ್ಗಳನ್ನು ನಮಗೆ ಟ್ರೈನ್ಗಳಲ್ಲಿ ಬರೋಕ್ಕೆ ವ್ಯವಸ್ಥೆ ಮಾಡಿದ್ರು. ಉದಾಹರಣೆಗೆ ನಮ್ಮ ತಿರುಪತಿ ಟ್ರೈನನ್ನು ಸ್ಟಾಪೇಜ್ ನಿಜವಾಗಿ ಶ್ರೀನಿವಾಸ ಪೂಜಾರಿ ಅವರ ಪ್ರಯತ್ನದಲ್ಲೇ ಆದದ್ದು. ಹಾಗೆ ಈ ಟ್ರೈನ್ನ ಸ್ಟಾಪೇಜನ್ನು ಕೇಳುವಾಗ ಇದನ್ನು ಗಂಭೀರವಾಗಿ ತಗೊಂಡು ಹಲವಾರು ಬಾರಿ ಕೇಂದ್ರದ ರೈಲ್ವೆ ಸಚಿವರಾದಂಥ ಅಶ್ವಿನಿ ವೈಷ್ಣವ್ ಅವರ ಹತ್ರ, ಸೋಮಣ್ಣ ಅವರ ಹತ್ರ ಹಲವಾರು ಭೇಟಿಯಾಗಿ ಅವರಿಗೆ ಮನವರಿಕೆ ಮಾಡಿ ಒಂದು ಸ್ಟಾಪೇಜ್ಗಳನ್ನು ಕುಂದಾಪುರಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರಿಗೆ ನಮ್ಮ ರೈಲ್ವೆ ಸಮಿತಿಯ ಪರವಾಗಿ, ನಮ್ಮ ಕುಂದಾಪುರದ ಭಾಗದ ಎಲ್ಲ ಪ್ರಯಾಣಿಕರ ಪರವಾಗಿ ವಿಶೇಷವಾದಂಥ ಅಭಿನಂದನೆಯನ್ನು ನಾನು ಸಲ್ಲಿಸ್ತೇನೆ. ಹಾಗೆ ಈಗಾಗಲೇ ತಮಗೆಲ್ಲರೂ ತಿಳಿದಿರುವ ಹಾಗೆ ಮರ್ಜರ್ ವಿಷಯದಲ್ಲೂ ಕೂಡ ಬಹಳ ಮಹತ್ತರವಾದ ಹೆಜ್ಜೆಯನ್ನು ಅದರಲ್ಲಿ ಪ್ರಗತಿಯನ್ನು ಕೂಡ ನಾವು ಸಾಧಿಸಿದ್ದೇವೆ. ಕೊಂಕಣ ರೈಲ್ವೆಯ ಹಿರಿಯ ಪ್ರಾದೇಶಿಕ ಸಂಚಾರ ವ್ಯವಸ್ಥಾಪಕರಾದ ದಿಲೀಪ್ ಡಿ ಭಟ್, ವಾಣಿಜ್ಯ ಮೇಲ್ವಿಚಾರಕ SK ಭಟ್, ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಸುಧಾ ಕೃಷ್ಣಮೂರ್ತಿ, ರೈಲ್ವೆ ಹಿತರಕ್ಷಣಾ ಸಮಿತಿಯ ಪ್ರವೀಣ್ ನಾಯ್ಕ್, ವಿವೇಕ್ ನಾಯ್ಕ್, ಪದ್ಮನಾಭ್ ಶೆಣೈ, ರಾಜು ಮೊಗವೀರ, ನಾಗರಾಜ್ ಆಚಾರ್, ಉದಯ್ ಭಂಡಾರ್ಕರ್, ಧರ್ಮಪ್ರಕಾಶ್, ಪ್ರಮುಖರಾದ ಶಿವರಾಮ್ ಶೆಟ್ಟಿ, ರೆಡ್ ಕ್ರಾಸ್, ಹೆರಾಲ್ಡ್ ಡಿಸೋಜಾ, ಹ್ಯಾರಿ ಡಿಮೆಲ್ಲೋ, ಶ್ರೀಶನ್ ನಾಯರ್, ವಿಲ್ಸನ್ ಅಲ್ಮೇಡಾ, ಪೃಥ್ವಿ ಕುಂದರ್, ಮನೋಜ್ ನಾಯಕ್, ಸುರೇಶ್ ಶೆಟ್ಟಿ ಗೋಪಾಡಿ, ರಾಜೇಶ್ ಕಾವೇರಿ, ಸುಧೀರ್ KS, ಸೌರಭಿ ಪೈ, ಸರಸ್ವತಿ G ಪುತ್ರನ್, ಆಶಾ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಶ್ರೀಕಾಂತ್ ಎಮ್ಮಾಡಿ, V4 ನ್ಯೂಸ್, ಕುಂದಾಪುರ.